ಸಹೋದರ, ಜನಸಾಮಾನ್ಯರ ಜನನಾಯಕ, ಸಮಾಜಮುಖಿ ಚಿಂತಕ, ಬಡವರ ಪಾಲಿನ ಧ್ವನಿ ಶ್ರೀ ಅಲ್ಹಾಜ್ ಯುಟಿ ಅಬ್ದುಲ್ ಖಾದರ್ ಸರ್ ಅವರನ್ನು ಮೈಕ್ ಪಾಯಿಂಟಿಗೆ ಸ್ವಾಗತಿಸ್ತಾ ಇದ್ದೀವಿ. ಸಾಮಾಜಿಕವಾಗಿಯೂ ಧಾರ್ಮಿಕವಾಗಿ ಶೈಕ್ಷಣಿಕ ಮತ್ತು ಸಾಮಾಜಿಕವಾಗಿ ತನ್ನ ಕೆಲಸ ಕಾರ್ಯಗಳನ್ನು ಮಾಡಿಕೊಂಡು ಸರ್ವಜನರ ಪ್ರೀತಿಗೆ ಪಾತ್ರರಾಗಿರುವಂತಹ ದಕ್ಷಿಣ ಕನ್ನಡ ಜಿಲ್ಲಾ ಹಾಗೂ ಉಡುಪಿ ಜಿಲ್ಲಾ ಮುಸ್ಲಿಂ ಸೆಂಟ್ರಲ್ ಕಮಿಟಿ ವತಿಯಿಂದ ಏರ್ಪಡಿಸಲ್ಪಟ್ಟಂಥ ಈ ಒಂದು ಅಭಿನಂದನೆ ಹಾಗೂ ಪ್ರತಿಭಾವಂತ ವಿದ್ಯಾರ್ಥಿ ಕೊಡುವಂಥ ಪ್ರತಿಭಾ ಪುರಸ್ಕಾರದ ಅರ್ಥಪೂರ್ಣ ಮತ್ತು ಸುಂದರ ಕಾರ್ಯಕ್ರಮದ ಸಭಾ ಅಧ್ಯಕ್ಷ ಸ್ಥಾನ ವಹಿಸಂತ ನಮ್ಮೆಲ್ಲ ಗೌರವಿತರು, ಮುಸ್ಲಿಂ ಸೆಂಟ್ರಲ್ ಕಮಿಟಿಯ ಅಧ್ಯಕ್ಷರಾದ ಹಲ್ಲಾಜ್ ಮೊಹಮ್ಮದ್ ಮಸೂದಾ ಖಾನ್ ಅವರೇ, ವೇದಿಕೆ ಮೇಲೆ ಉಪಸ್ಥಿತರಿದ್ದು ನಮ್ಮನ್ನು ಉದ್ದೇಶಿಸಿ ಮಾತಾಡಿದಂತಹ ದಕ್ಷಿಣ ಭಾರತದ ಏಕೈಕ ವಿಶ್ವವಿದ್ಯಾಲಯದ ಕುಲಪತಿಗಳಾಗಿರುವಂತಹ ನಮ್ಮೆಲ್ಲ ಗೌರವಿತರು, ಯಾನಪಯ ವಿಶ್ವವಿದ್ಯಾಲಯದ ಕುಲಪತಿಗಳಾಗಿರುವಂತಹ ಗೌರವಾಂತ ಯಾನಪಯ ಮೊಹಮ್ಮದ್ ಕುಂಜೀರ್ ಅವರೇ, ಅಬ್ದುಲ್ಲಾ ಕುಂಜೀರ್ ಅವರೇ, ಅದೇ ರೀತಿ ನಮ್ಮ ಜೊತೆ ವೇದಿಕೆಯ ಮೇಲೆ ಉಪಸ್ಥಿತರಿದ್ದು ಈಗ ತಾನು ನಮ್ಮನ್ನು ಉದ್ದೇಶಿಸಿ ಮಾತಾಡಿದಂತಹ ವಿಧಾನ ಪರಿಷತ್ ಸದಸ್ಯರು, ನನ್ನ ಸನ್ಮಿತ್ರ ಅಂತ ಫಾರೂಕ್ ಅವರೇ, ವೇದಿಕೆ ಮೇಲೆ ಉಪಸ್ಥಿತರಿದ್ದು ನಮ್ಮನ್ನು ಉದ್ದೇಶಿಸಿ ಮಾತಾಡಿದಂತಹ ನಮ್ಮ ಅತ್ಯಂತ ಗೌರವಿತರು, ದಕ್ಷಿಣ ಕನ್ನಡ ಜಿಲ್ಲಾ ವಕ್ಫ್ನ ಮಾಜಿ ಅಧ್ಯಕ್ಷರು, ಬ್ಯಾರಿಸ್ ಚಾಂಬರ್ ಆಫ್ ಕಾಮರ್ಸ್ನ ಅಧ್ಯಕ್ಷ ಅಂತ ರಶೀದಾಜಿರವರೇ, ವೇದಿಕೆ ಮೇಲೆ ಉಪಸ್ಥಿತಂತ ನಮ್ಮ ಸನ್ಮಿತ್ರರು, ಮಾಜಿ ಶಾಸಕಂತ ಮೊಯ್ದೀನ್ ಬಾವರ್ ಅವರೇ, ಅದೇ ರೀತಿ ಕಣಚೂರು ಸಂಸ್ಥೆಯ ಮುಖ್ಯಸ್ಥ ಅಂತ ಕಣಚೂರು ಮೋನಖಾನ್ ಅವರೇ, ವೇದಿಕೆ ಮೇಲೆ ಉಪಸ್ಥಿತಂತ ಅತ್ಯಂತ ಗೌರವಿತರು ಹಿರಿಯರಾಗಿದ್ದ ಕುಂದಾಪುರ ನಾವಂದದ ಭಾಷಾ ಖಾನ್ ಅವರೇ, ದಕ್ಷಿಣ ಕನ್ನಡ ಜಿಲ್ಲಾ ಮುಸ್ಲಿಂ ಸೆಂಟ್ರಲ್ ಕಮಿಟಿಯ ಉಪಾಧ್ಯಕ್ಷರು, ಹಿರಿಯ ನಾಯಕರಾಗಿರುವಂಥ ಗೌರವಾಂತ ಇಬ್ರಾಹಿಂ ಕೋಡ್ಜಾಲ ಖಾನ್ ಅವರೇ, ನಮ್ಮೆಲ್ಲ ಗೌರವಿತರು ಹಿರಿಯ ನಾಯಕರಿಂದ ಪುದುವಾಜಿ ಅವರೇ, ಅದೇ ರೀತಿ ಮೂಸಾ ಖಾನ್ ಅವರೇ, ನಮ್ಮ ಗೌರವಿತರು KPCCಯ ಪ್ರಧಾನ ಕಾರ್ಯದರ್ಶಿ ಅಂತ GA ಬಾವಾ ಖಾನ್ ಅವರೇ, ವೇದಿಕೆ ಮೇಲೆ ಉಪಸ್ಥಿತಂತ ಸನ್ಮಿತರು ಕಾರ್ಪೊರೇಟರ್ ಆಗಿರುವಂಥ ರೌಫ್ ರಾಜ್ ಬಜಾಲ್ ಅವರೇ, ನಮ್ಮ ಆತ್ಮೀಯರು ಕಾರ್ಕಲ್ದ ಸಾಮಾಜಿಕ ಮುಖಂಡರಾದ ಇಮ್ತಿಯಾಜ್ ಅವರೇ, ಮಾಜಿ ಮೇಯರ್ ಆಗುವಂಥ ಅಶ್ರಫ್ ಅವರೇ, ನಮ್ಮೆಲ್ಲ ಅತ್ಯಂತ ಗೌರವಂತ ರಜಾಕ್ ಹಾಜಿರ್ ಅವರೇ, ಅದೇ ರೀತಿ ಪುತ್ತೂರಿನ ಗೌರವಂತ ಆಕರ್ಷಣ್ ಅಹಮದ್ ಹಾಜಿರ್ ಅವರೇ, ಜಿಲ್ಲಾ ವಕ್ಫ್ನ ಅಧ್ಯಕ್ಷ ಅಂತ ನಾಸೀರ್ ಅವರೇ, ಅದೇ ರೀತಿ ಸನ್ಮಿತರ ಗೌರವಂತ ಮಮತಾಜ್ ಅಲೀರ್ ಅವರೇ, ಕಾರ್ಪೊರೇಟರ್ ಆಗಿರುವಂತಹ ಲತೀಫ್ ರವರೇ, ಅದೇ ರೀತಿ ಜೀನತ್ ಅವರೇ, ಶಂಶಾದ್ ಅವರೇ, ಮುನೀರ್ ಅವರೇ, ಶಂಶುದ್ದೀನ್ ಅವರೇ, ಅಶ್ರಫ್ ಬಜಾಲ್ ಅವರೇ, ವೇದಿಕೆ ಮೇಲೆ ಇಂತೆಲ್ಲ ನಮ್ಮ ಗಣ್ಯ ಅತಿಥಿಗಳೇ, ಈ ಕಾರ್ಯಕ್ರಮಕ್ಕೆ ನೇರವಾಗಿ ಪರೋಕ್ಷವಾಗಿ ಸಹ ಪ್ರತಿಯೊಂದು ಹಿತೈಷಿಗಳೇ, ಮುಸ್ಲಿಂ ಸೆಂಟ್ರಲ್ ಕಮಿಟಿಯ ಇನ್ನಿತ ನಮ್ಮ ಜಿಲ್ಲಾ ಮಟ್ಟದ, ತಾಲೂಕು ಮಟ್ಟದ, ಬ್ಲಾಕ್ ಮಟ್ಟದ ಎಲ್ಲ ನಮ್ಮ ಪದಾಧಿಕಾರಿ ವರ್ಗದವರೇ, ನನ್ನ ಮುಂದಿರುವ ಎಲ್ಲ ನನ್ನ ಗುರು ಹಿರಿಯರೇ, ಸೋದರರೇ, ಆತ್ಮೀಯರೇ, ಉಲೇಮಾಗಲೇ, ಉಮರಾಕಲ್ಲೇ, ಇಲ್ಲಿ ಬೇರೆ ಸೇರಿರುವ ಎಲ್ಲ ನಮ್ಮ ಸ್ಥಳೀಯ ಸಂಘ ಮಟ್ಟದ ಅಧ್ಯಕ್ಷ ಮತ್ತು ಪದಾಧಿಕಾರಿ ವರ್ಗದವರು, ಮಾಧ್ಯಮದ ಮಿತ್ರರೇ, ಅತ್ಯಂತ ಸಂತೋಷವಾಗ್ತದೆ ಇವತ್ತಿನ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ. ನಾನು ಪ್ರಪ್ರಥಮವಾಗಿ ದಕ್ಷಿಣ ಕನ್ನಡ ಜಿಲ್ಲಾ ಮುಸ್ಲಿಂ ಸೆಂಟ್ರಲ್ ಕಮಿಟಿಯ ಅಧ್ಯಕ್ಷರು, ಸರ್ವ ಸದಸ್ಯರನ್ನು, ಈ ಕಾರ್ಯಕ್ರಮ ಏರ್ಪಡ ಸರ್ವರು ಕೂಡ ನನ್ನ ವಿಶೇಷವಾದ ಅಭಿನಂದನೆ ನಾನು ಸಲ್ಲಿಸಲಿಕ್ಕೆ ಬಯಸ್ತೇನೆ. ಬಹುಶಃ ನೀವೆಲ್ಲ ಸೇರಿ ಇವತ್ತು ಅತ್ಯಂತ ಗೌರವಪೂರ್ವಕವಾಗಿ, ಪ್ರೀತಿಪೂರ್ವಕವಾಗಿ, ಅತ್ಯಂತ ಅಕ್ಕರೆಯಿಂದ ಇವತ್ತು ತಾವೆಲ್ಲ ಸನ್ಮಾನಿಸಿ ಗೌರವಿಸಲಿದ್ದೀರಿ. ಈ ಒಂದು ಗೌರವ ಅದು ಬರೀ ಗೌರವ ಮಾತ್ರ ಅಲ್ಲ, ಈ ಗೌರವ ತಾವೆಲ್ಲ ಸೇರಿ ನನಗೆ ಕೊಟ್ಟಂತ ಒಂದು ಜವಾಬ್ದಾರಿ ಅಂತ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸಿ, ನಮ್ಮ ಜವಾಬ್ದಾರಿಯನ್ನು ಪ್ರಾಮಾಣಿಕೆಯನ್ನು ಮಾಡಲಿಕ್ಕೆ ನಮ್ಗೆ ನಿಮ್ಮೆಲ್ಲರದ್ದು ಆಶೀರ್ವಾದ ಸಹಕಾರ ಬೇಕಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಬಹುಶಃ ಇವತ್ತು ಮೊನ್ನೆ ಒಂದು ಚುನಾವಣೆ, ಅದು ಬಹುಶಃ ಈ ರಾಜ್ಯದಲ್ಲಿ ಕೋಮುವಾದ ಹಾಗೂ ಸಂವಿಧಾನಬದ್ಧವಾದ ಜಾತ್ಯತೀತ ಸರ್ಕಾರದ ವಿರುದ್ಧ ನಡೆದಂಥ ಚುನಾವಣೆ. ಈ ಚುನಾವಣೆಯಲ್ಲಿ ರಾಜ್ಯದಲ್ಲಿ ಬಹುಶಃ ಇವತ್ತು ಜನಸಾಮಾನ್ಯರು ಕೋಮುವಾದವನ್ನು ಧಿಕ್ಕರಿಸಿ ಪ್ರೀತಿ ಮತ್ತು ಸಾಮರಸ್ಯದ ಒಂದು ಆಡಳಿತಕ್ಕೆ ತಮ್ಮ ಮತವನ್ನು ಕೊಟ್ಟಿದ್ದಾರೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಈ ಒಂದು ಪ್ರೀತಿ ಮತ್ತು ಸಾಮರಸ್ಯದ ಸೌಹಾರ್ದತೆಯ ಆ ಒಂದು ಸರ್ಕಾರವನ್ನು
ಎಲ್ಲರ ಸಹಕಾರ, ಪ್ರತಿಪಕ್ಷದವರ ಸಹಕಾರ ಪಡೆದುಕೊಂಡು ಅದನ್ನು ನಿಭಾಯಿಸಿಕೊಂಡು ನಮ್ಮ ರಾಜ್ಯ ಅತ್ಯಂತ ಸಾಮರಸ್ಯ, ಪ್ರೀತಿ, ವಿಶ್ವಾಸ ತರುವುದರೂ ಕೂಡ ಸಂತೋಷ ಮತ್ತು ನೆಮ್ಮದಿಯಿಂದ ಜೀವನ ಸಾಗಿಸುವಂಥ ಒಂದು ಅತ್ಯುತ್ತಮದ ಮಾದರಿಯೊಂದು ರಾಜ್ಯವಾಗಿ ಮಾಡಲಿಕ್ಕೆ ನಾನು ಸಭಾಧ್ಯಕ್ಷ ಸ್ಥಾನದಲ್ಲಿದ್ದುಕೊಂಡು ನಿಷ್ಪಕ್ಷಪಾತವಾಗಿ ಬಹುಶಃ ಯಾವುದೇ ಒಂದು ಭೇದವ ಇಲ್ಲದೆ ಎಲ್ಲರನ್ನು ಸಮಾನತೆ ನೋಡಿಕೊಂಡು ನನ್ನ ಕೆಲಸವನ್ನು ನಿಭಾಯಿಸಲಿಕ್ಕೆ ನಿಮ್ಮೆಲ್ಲರ ಶಕ್ತಿ ಮತ್ತು ನಿಮ್ಮೆಲ್ಲ ಆಶೀರ್ವಾದ ನಮಗೆ ಅತಿ ಅಗತ್ಯ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸುವಂಥದ್ದು. ಬಹುಶಃ ಇವತ್ತು ಈ ಒಂದು ಸಭಾಧ್ಯಕ್ಷ ಸ್ಥಾನ ಸಿಕ್ಕಿದಂಥ ಸಂದರ್ಭದಲ್ಲಿ ನಾನು ಅತ್ಯಂತ ಸಂತೋಷ ಅಂತ ಸ್ವೀಕರಿಸಿದೆ. ಎಲ್ಲರೂ ಕೂಡ ಬಹಳಷ್ಟು ನನಗೆ ನನ್ನ ಕ್ಷೇತ್ರದವರು ಅವರು ಇವರು ಅಂತ ಹೇಳಿ ಬಹಳಷ್ಟು ಇವತ್ತು ಬೇಸರ ವ್ಯಕ್ತ ಕಾಲ ಇತ್ತು. ನಾನೆಲ್ಲರನ್ನು ಸಮಾಧಾನ ಪಡಿಸಿದೆ. ಯಾಕಂದ್ರೆ ಹೇಳಿದರೆ ಬಹುಶಃ ಇದೆಲ್ಲವೂ ಕೂಡ ಅಲ್ಲಾಹ್ ತಾಲಾ ದೇವರು ಕೊಟ್ಟಂತ ಒಂದು ಅವಕಾಶ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಆದ ಕಾರಣ ಈ ಒಂದು ನನ್ನ ಸಭಾಧ್ಯಕ್ಷ ಸ್ಥಾನ ಇವತ್ತೇನು ಸಿಕ್ಕಿ ಇಡೀ ನಮ್ಮ ರಾಜ್ಯ ಮಾತ್ರಲ್ಲ ರಾಷ್ಟ್ರ ಎಲ್ಲ ಕಡೆ ಇವತ್ತು ಗೌರವ ಮತ್ತು ಇಲ್ಲಿ ಎಲ್ಲರಿಗೊಂದು ಸಂತೋಷದ ಒಂದು ಹುದ್ದೆ ಮತ್ತು ಒಂದು ಸಂಭ್ರಮ ಆಚರಿಸುವಂಥ ಅವಕಾಶ ಮಾಡಿಕೊಟ್ಟಿದ್ರೆ ಈ ನನ್ನ ಸಭಾಧ್ಯಕ್ಷತೆ ಎಲ್ಲ ಅಧಿಕಾರ ಮತ್ತು ಸ್ಥಾನವನ್ನು ನನ್ನ ಕ್ಷೇತ್ರದ ಜನರಿಗೆ ಮತ್ತು ಮತದಾರರಿಗೆ ಕಾರ್ಯಕರ್ತರನ್ನು ಮೀಸಲಿಡ್ತೇನೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಇದು ಬಹುಶಃ ನನ್ನ ಕ್ಷೇತ್ರದ ಮತದಾರರು, ಕಾರ್ಯಕರ್ತರು ಮತ್ತು ನಮ್ಮಲ್ಲಿರುವ ಹಿರಿಯ ಜನಸಾಮಾನ್ಯರು ಅವರ ವಿಶೇಷವಾದ ಶ್ರಮ, ಅವರ ಮತ ಮತ್ತು ಅವರ ದುವಾ ಆಶೀರ್ವಾದ ಮುಖಾಂತರ ನನಗೆ ಕೊಟ್ಟಂತ ದೊಡ್ಡ ಮಟ್ಟದ ಒಂದು ಅವಕಾಶ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಆದ ಕಾರಣ ನಾನು ಎಲ್ಲ ಇಡೀ ನಮ್ಮ ರಾಜ್ಯದ ಸರ್ವ ಜನರನ್ನು ವಿಶ್ವಾಸಕ್ಕೆ ಪಡೆದುಕೊಂಡು ಅತ್ಯುತ್ತಮವಾಗಿ ಮುಂದೆ ಪಡೆದುಕೊಂಡು ನನ್ನ ಕ್ಷೇತ್ರ ಮತದಾರರಿರಲಿ, ನಮ್ಮ ಜಿಲ್ಲೆಯವರಿರಲಿ, ಸರ್ವರ ಗೌರವವನ್ನು ಉಳಿಸಿ ಆ ಯಾವುದೇ ಗೌರವಕ್ಕೆ ಕಪ್ಪು ಚುಕ್ಕೆ ಬರೆದ ರೀತಿಯಲ್ಲಿ ನನ್ನ ಕೆಲಸವನ್ನು ನಿಭಾಯಿಸಿದೆ ಅಂತ ಹೇಳಿ ನಾನು ನಿಮ್ಮ ಮುಂದೆ ಹೇಳಲಿಕ್ಕೆ ನಾನು ಇವತ್ತು ಬಯಸುವಂಥದ್ದು. ಸಭಾಧ್ಯಕ್ಷ ಸ್ಥಾನ ಅತ್ಯಂತ ಗೌರವವಾದ ಸ್ಥಾನ ಅಂತ ನಮಗೆಲ್ಲ ಗೊತ್ತಿದೆ. ಸಂವಿಧಾನಬದ್ಧ ಮತ್ತು ಈ ಒಂದು ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ವಿಧಾನಸಭೆಯ ನಿಯಮಗಳನ್ನೆಲ್ಲ ಪಾಲಿಸಿಕೊಂಡು ಸಮರ್ಥವಾಗಿ ನಿಭಾಯಿಸಿಕೊಂಡು ಹೋಗುವಂಥ ಕೆಲಸ ಮಾಡೋ ಸಂದರ್ಭದಲ್ಲಿ ಅಷ್ಟು ಸಮಾಧಾನದಿಂದ ಮಾಡಬಹುದು ಏನು ಕೂಡ ಊಹಿಸಲಿಕ್ಕೆ ಸಾಧ್ಯ ಇಲ್ಲ. ಸಮಸ್ಯೆ ಇದ್ದದ್ದು ಇದನ್ನೆಲ್ಲ ಸ್ವೀಕರಿಸುವಂಥ ವಿಚಾರ ಇವತ್ತು ಆಗಿದೆ. ಆದ ಕಾರಣ ಬಹುಶಃ ಇವತ್ತು ನಿಮ್ಗೆ ಗೊತ್ತಿದೆ, ಫಸ್ಟ್ ಆಡಳಿತ ಪಕ್ಷ ಮತ್ತು ಪ್ರತಿಪಕ್ಷ ಮತ್ತು ಇವರು ಪರಸ್ಪರ ಇವರಿಗೆ ಚರ್ಚೆ ಆಗಿ ಇವರಿಗೆ ಸಮಸ್ಯೆ ಆಗುವಂಥದ್ದು, ಪರಸ್ಪರ ಒಬ್ಬರನ್ನು ದೂರುವಂಥದ್ದು ಮತ್ತು ಇಬ್ಬರು ಸೇರಿ ಸ್ಪೀಕರನ್ನು ದೂರುವಂಥದ್ದು, ಇದು ನಡೆದಂಥ ಒಂದು ಸ್ವಾಭಾವಿಕವಾಗುವಂಥ ಒಂದು ವಿಚಾರ. ಆದರೆ ಇದನ್ನೆಲ್ಲ ಈ ಟೀಕೆ ಮತ್ತು ಇನ್ನು ಬರುವಂಥ ಎಲ್ಲ ಸಮಸ್ಯೆಗಳನ್ನು ಧೈರ್ಯವಾಗಿ ಸ್ವೀಕರಿಸಿಕೊಂಡು ಅದನ್ನು ಸಕಾರಾತ್ಮಕ ಸ್ವೀಕರಿಸಿಕೊಂಡು ನಮ್ಮಲ್ಲಿ ಪ್ರೀತಿಯ ಮತ್ತು ಸೋದರತೆಯ ಒಂದು ವಿಧಾನಸಭೆಯಾಗಿ ಪರಿವರ್ತನೆ ಮಾಡಲಿಕ್ಕೆ ಬಹುಶಃ ನನಗೆ ಈಗಾಗಲೇ ನನ್ನ ಕ್ಷೇತ್ರದಲ್ಲೆಲ್ಲ ಕೂಡ ಆಶೀರ್ವಾದ ಮಾಡಿ ಕೊಟ್ಟಿದ್ದಾರೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಇಚ್ಛಿಸುವಂಥದ್ದು. ಆದ ಕಾರಣ ನಾನು ಬಹುಶಃ ಒಂದು ಸಮಾಜದಲ್ಲಿ ದ್ವೇಷ ಮುಕ್ತವಾದ, ವೈರಾಗ್ಯ ಮುಕ್ತವಾದ, ಪರಸ್ಪರ ಒಬ್ಬರನ್ನು ದೋಷಿಸಿ ಮುಕ್ತವಾದಂಥ ವಿಧಾನಸಭೆಯನ್ನು ಹೇಗೆ ನಡೆಸಬಹುದು ಅಂತ ಹೇಳಿ ಬಹುಶಃ ಅತ್ಯಂತ ಪ್ರಾಮಾಣಿಕತೆಯನ್ನು ಎಲ್ಲ ಪ್ರಯತ್ನ ಮಾಡುವ ಕೆಲಸ ನಾನು ಮಾಡಲಿಕ್ಕೆ ನಾನು ಇವತ್ತು ಬಯಸ್ತೇನೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸುವಂಥದ್ದು. ಅದರ ಜೊತೆಯಲ್ಲಿ ಇದನ್ನು ಬೇರೆ ಬೇರೆ ರೀತಿಯಿಂದ ಬೇರೆ ಬೇರೆ ಆಲೋಚನೆ ಕೂಡ ಮಾಡಿಕೊಂಡು ಒಂದು ಮಾದರಿಯಾಗಿ ಕರ್ನಾಟಕ ರಾಜ್ಯಕ್ಕೆ ಹೆಸರು ಬರುವಂಥ ಕೆಲಸ ಕಾರ್ಯಗಳು ಕೂಡ ತೊಡಗಿದಂಥ ವಿಚಾರ. ನಾನು ಬಹುಶಃ ಮುಸ್ಲಿಂ ಸೆಂಟ್ರಲ್ ಕಮಿಟಿಯವರು ಇದೆಲ್ಲವೂ ಕೂಡ ಸೇರಿಸಿಕೊಂಡು ಈ ಒಂದು ಅತ್ಯಂತ ಗೌರವಪೂರ್ವಕ ಸನ್ಮಾನ ಇವತ್ತು ಹಮ್ಮಿಕೊಂಡಿದ್ದೀರಿ. ಬಹುಶಃ ಮುಸ್ಲಿಂ ಸೆಂಟ್ರಲ್ ಕಮಿಟಿ ಎಲ್ಲ ಜಾತಿ, ಎಲ್ಲ ಮತ್ತೆಲ್ಲ ವರ್ಗದವರನ್ನು ಪ್ರೀತಿ ವಿಶ್ವಾಸ ನೋಡಿಕೊಂಡು ಎಲ್ಲ ಹಂತದಲ್ಲಿ ಕೂಡ ಎಲ್ಲ ಅವರ ಆಚರಣೆ ಮತ್ತು ಕೆಲಸ ಕಾರ್ಯಗಳಲ್ಲಿ ಸಮಾನತೆ ನೋಡಿಕೊಂಡು ಎಲ್ಲರಿಗೂ ಕೂಡ ಅಭಯವಸ್ತವಾಗಿ ತನ್ನ ಕೆಲಸವನ್ನು ಇವತ್ತು ನಿರ್ವಹಿಸಿಕೊಂಡು ಇವತ್ತು ಬರ್ತಾ ಇರೋದು ಅತ್ಯಂತ ಶ್ಲಾಘನೀಯ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಬಹುಶಃ ನಾನು ಬಹಳಷ್ಟು ಹಿಂದೆ 20-25 ವರ್ಷ ನಾನು ಸಕ್ರಿಯವಾಗಿ ಒಂದು ಸಂಸ್ಥೆಯ ಕೆಲಸ ನಾನು ಮತ್ತು ಕಾದರಜ್ಜಿಯವರು ಪಾಪ ನಮ್ಮ ಜೊತೆ ಇಲ್ಲ ಪುದ್ಮೋಜಿಯವರು ಇದ್ದಾರೆ. ಅವತ್ತಿನ 20-30 ವರ್ಷಗಳ ಹಿಂದೆ ಸಲಾಮ್ ಇದ್ದಾರೆ. ಅತ್ಯಂತ ಸಕ್ರಿಯವಾಗಿ ನಾನು ಅದರಲ್ಲಿ ಕೆಲಸ ನಾವೆಲ್ಲ ಇವತ್ತು ಮಾಡಿದವರು. ಬಹುಶಃ ನಾನು ದಕ್ಷಿಣ ಕನ್ನಡ ಜಿಲ್ಲಾ ಬ್ಯಾರಿ ಪರಿಷತ್ತಿನ ಅವತ್ತಿನ ಕಾಲ ಇಬ್ರಾಹಿಂ ಗೋಜಾಲ್ ಇದ್ರು. ಬಹುಶಃ ಅವತ್ತು ನಾವು ಸಕ್ರಿಯವಾಗಿ ಅದರಲ್ಲಿ ಭಾಗವಹಿಸಿ ಇವತ್ತು ಬಂದವರು. ನಮ್ಮ MB ಅಬ್ದುಲ್ ರಹಮಾನ್ ಅವರ ಬ್ಲಡ್ ಬ್ಯಾಂಕಿಂಗ್ನ ಆ ಎಲ್ಲ ಕಾರ್ಯಕ್ರಮದಲ್ಲಿ ಈ ಟೌನ್ ಹಾಲಲ್ಲಿ ಬೆಳಿಗ್ಗಿಂದ ಸಂಜೆ ತನಕ ಹೊರಲಾಡಿಕೊಂಡು ಕಡೆಗೆ ಕೂತ್ಕೊಳ್ಳಿಕ್ಕೆ ಸೀಟ್ ಇಲ್ಲದೆ ಬದಿಯಲ್ಲಿ ನಿಂತು ಬಹುಶಃ ನಾವು ಕಾರ್ಯಕ್ರಮವನ್ನು ಕೂಡ ಸಂಘಟಿಸಿದವರಿಂದ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಅದಕ್ಕೆ ನನಗೆ ಎಲ್ಲ ಕ್ಷೇತ್ರ ನನಗೆ ಚಿರ ಪರಿಚಿತ.
ಆದ ಕಾರಣ ನಾನೆಲ್ಲ ಇವತ್ತು ಹೇಳಿದಿಷ್ಟೇ, ಎಲ್ಲ ಯುವಕರಿಗೆ ಇವತ್ತು ಬರೀ ನೀವು ಯುಟಿ ಕಾದನ್ನು ಸನ್ಮಾನ ಮಾಡುವಂಥದ್ದಲ್ಲ ಅಥವಾ ಯುಟಿ ಕಾದಂತ ನಾವು ಗೌರವಿಸುವಂತಲ್ಲ. ನನ್ನ ಆಶೆ ಏನಂತ ಹೇಳಿದ್ರೆ, ಭವಿಷ್ಯ ದಿನಗಳಲ್ಲಿ ನಮ್ಮ ಯುವಕರು ನಮ್ಮಾಗೆ ಇವತ್ತು ಈ ರೀತಿಯ ದೊಡ್ಡ ಸ್ಥಾನಕ್ಕೆ ಬರಲಿಕ್ಕೆ ತಮ್ಮೆಲ್ಲ ಪ್ರಾಮಾಣಿಕವಾದ ಪ್ರಯತ್ನ ತಾವು ಮಾಡಬೇಕಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಇವತ್ತು ನಾವಿರ್ಬೋದು, ನಾಳೆ ನೀವೆಲ್ಲ ಇವತ್ತು ಮುಂದೆ ನಿಲ್ಲುವಂಥ ಅವಕಾಶ ಆಗಬೇಕು. ಅದಕ್ಕೆ ನಮ್ಮ ವ್ಯಕ್ತಿತ್ವವನ್ನು ಬಹುಶಃ ಅದೇ ರೂಪಗೊಂಡು ಬರುವಂಥ ವಿಚಾರ ಇವತ್ತು ಆಗಬೇಕಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಯಾವುದೊಂದು ತಾರತಮ್ಯ ಇಲ್ಲದೆ ಪ್ರೀತಿ ವಿಶ್ವಾಸ ಸರ್ವರು ಕೂಡ ಜೊತೆಗೆ ಮುಂದೆ ತಗೊಂಡು ಮನೋಭಾವ ಅತ್ಯಂತ ಸಣ್ಣದಿಂದಲೇ ಬರುವಂಥ ವಿಚಾರ ಇವತ್ತು ಆಗ್ಬೇಕಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಮತ್ತು 100ಕ್ಕೂ 100 ನಾವು ಯಾವುದೇ ತಾರತಮ್ಯ ಮಾಡಲಿಕ್ಕೆ ನಾವು ಸಾಧ್ಯವೇ ಇಲ್ಲ. ನಮ್ಮ ಯಾವುದೇ ಕಾನೂನು ವಿರುದ್ಧ ಹೋಗ್ಲಿಕ್ಕೆ ಕೂಡ ಸಾಧ್ಯವಿಲ್ಲ. ಯಾಕೆ? ನನಗೆ ಅನುಭವ ಇದೆ. ನಾನು ಲಾ ಕಾಲೇಜಿನಲ್ಲಿ ವಿದ್ಯಾರ್ಥಿ ನಾಯಕನಾಗಿದ್ದೆ. ನಾನು ಲಾ ಕಾಲೇಜಿನ ವಿದ್ಯಾರ್ಥಿ ನಾಯಕನಾಗಿದ್ದಾಗ, ನಾನು SDM ಲಾಕಲ್ಲಿದ್ದಾಗ ನಾವು ಒಂದು ದಿವಸ ಕದ್ದಿ ಸ್ಟೇಷನ್ ಕರೀತಾರೆ, ನಿನ್ನ ಮೇಲೆ ಕೇಸ್ ಇದೆ, ಮೊನ್ನೆ ಗಲಾಟೆ ಆಗಿದೆ, ನೀನು ಮ್ಯಾನ್ ಬಿಹೈಂಡ್ ದಿ ಆಕ್ಷನ್ ನೀನಂತೇಳಿ ನನ್ನ ಮೇಲೆ ಕೇಸ್ ಹಾಕ್ತಾರೆ. ನಾನೇನಿದ್ದೆ, ನಾನು ಕ್ಲಾಸ್ ಒಳಗಡೆ ಇದ್ದೆ, ನಾನು ಸುಮ್ಮನೆ ಯಾಕೆ ನೀವು ಕೇಸ್ ಹಾಕ್ತೀವಿ, ಅದ್ರ ಅಲಿಬಿ ಎಲ್ಲ ಕೋರ್ಟಲ್ಲಿ ಇಲ್ಲಿ ಎಲ್ಲ ಆಗುದಿಲ್ಲ ಅಂತೇಳಿ ನನ್ನ ಮೇಲೆ ಕೇಸ್ ಹಾಕಿದ್ರು. ಕೇಸ್ ಆಗಿ ಆಗುವ ಮೊಬೈಲ್ ಗಿಬೈಲ್ ಏನಿಲ್ಲ. ಆಗ ಮತ್ತೆ ನಾವು ತಂದೆಯವ್ರ ನಂಬರ್ ಕೇಳಿ ಲ್ಯಾಂಡ್ಲೈನಿಂದ ಇನ್ಸ್ಪೆಕ್ಟರ್ ತಂದೆಯವ್ರಿಗೆ ಫೋನ್ ಮಾಡಿದ್ದು. ನಾನೆನಿಸಿ ತಂದೆಯವ್ರಿಗೂ ಫೋನ್ ಮಾಡಿದಾರಲ್ಲ, ಇವ್ರು MLA ಹಾಕಂದ್ರೆ ಇವ್ರು ಬಿಡ್ಬೋದನ್ನ, ಅವನು ಬಿಡ್ಲಿಕ್ಕೆ ಅಂದ್ರೆ ಬಿಡ್ಬೋದ ಸಮಾಧಾನ ಅದೇ. ನನ್ನ ತಂದೆಯವ್ರಿಗೆ ಫೋನ್ ಮಾಡಿದಾಗ ತಂದೆಯವ್ರು ಏನು ಹೇಳಿದ್ರು ಅಂತ ಹೇಳಿದ್ರೆ, ಅವನನ್ನು ಬಿಡಬೇಡಿ, 4 ಬಾರಿಸಿ ಅಂತ ಪೆಟ್ಟು ಕೊಡಿ ಅಂತ ಹೇಳಿಕೊಂಡು ನನಗೆ 4 ಪೆಟ್ಟು ಬೀಳುವಂಥ ಪರಿಸ್ಥಿತಿ ಕೂಡ ಆಗುವಂಥ ಅವಕಾಶ ಮರೀಲಿಕ್ಕೆ ನನಗೆ ಇವತ್ತು ಸಾಧ್ಯ ಇಲ್ಲ. ಆಗ ನಮ್ಗೆ ಒಮ್ಮೆಲೆ ಬೇಸರ ಆಯಿತು, ನಮಗೆ ಫೋನ್ ಮಾಡಿ ಪೆಟ್ಟು ತಿನ್ನೋ ಕಾಲಘಟ್ಟಕ್ಕೆ ಮತ್ತೆ ಅರ್ಥ ಆಯ್ತು, ಈ ರೀತಿ ಪೆಟ್ಟು ಬಿದ್ದ ಕಾರಣವೇ ನಾವು ಇವತ್ತು ಕರೆಕ್ಟಾಗಿ ಇವತ್ತು ನಿಲ್ಲುವಂಥ ವಿಚಾರ ಇವತ್ತು ಆಗಿದೆ ಅಂತ ಹೇಳಿಕೊಂಡು. ಆದ ಕಾರಣ ಕೆಲವೊಮ್ಮೆ ನೋವಾದ ಚಿಂತೆ ಇಲ್ಲ, ಮುಂದಿನ ದಿನದಲ್ಲಿ ನಮಗೆ ಉಪಕಾರವಾಗಿ ಬರುವಂಥ ವಿಚಾರ ಖಂಡಿತವಾಗಿ ಆಗ್ತದೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಆದ ಕಾರಣ ನಾವು ಇವತ್ತು ಅರ್ಥ ಮಾಡಿಕೊಳ್ಬೇಕು, ಇವತ್ತು ರಾಜ್ಯದಲ್ಲಿ ಸಾಮರಸ್ಯದ ಸೋದರತೆಯ ಒಂದು ಸಮಾಜಕ್ಕೆ ಇವತ್ತು ಜನ ಇವತ್ತು ಮತದಾನ ಕೊಟ್ಟಿದ್ದಾರೆ. ಸರ್ಕಾರ ಇವತ್ತು ಎಲ್ಲರನ್ನು, ಎಲ್ಲ ಜಾತಿ, ಎಲ್ಲ ಮತ, ಎಲ್ಲ ವರ್ಗವನ್ನು ಪ್ರೀತಿ ವಿಶ್ವಾಸ ಮುಂದೆ ತಗೊಂಡೋಗೋ ಅವಕಾಶ ಕೂಡ ಇವತ್ತು ಆಗಿದೆ. ನಾವು ಅಮ್ಮನ್ನು ಪ್ರಚೋದನೆ ಮಾಡಲಿಕ್ಕೆ, ಇನ್ನೊಂದು ಮಾಡಲಿಕ್ಕೆ ಬಹಳಷ್ಟು ಇವತ್ತು ಬೇರೆ ಬೇರೆ ವಿಚಾರಗಳಿದೆ. ಯಾವ ಕೂಡ ಪ್ರಚೋದನೆ ಯಾರು ಕೂಡ ಒಳಗಬಾರ್ದು ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. 5 ವರ್ಷ ನಿಮಗೆ ಬೇರೆ ಬೇರೆ ಸಮಸ್ಯೆಗಳಿದ್ದಂಥ ಸಂದರ್ಭದಲ್ಲಿ ನೀವು ಯಾವ ರೀತಿ ಅತ್ಯಂತ ತಾಳ್ಮೆ ಏನೆಲ್ಲ ವಿಚಾರಗಳು ಬಂತು, ಆ ವಿಚಾರನೆಲ್ಲ ತಾವು ತಾಳ್ಮೆಯಿಂದ ಇದ್ದೇ ಅದನ್ನೆಲ್ಲ ಕೂಡ ಬದಿಗಿಟ್ಟುಕೊಂಡು ತಾವೆಲ್ಲ ಮುಂದೆ ಹೋದ ರೀತಿಯಲ್ಲಿ ಮುಂದಿನ ದಿನಗಳಲ್ಲಿ ಕೂಡ ಯಾವುದೇ ಒಂದು ಭಾವುಕರಾಗದೆ ಉದ್ರೇಕಗೊಳ್ಳದೆ ಬಹುಶಃ ಇವತ್ತು ಬರುವಂಥ ಒಂದು ವಿಚಾರ ಸಡನ್ ಆಗಿ ಏನಾದ್ರು ಇದಾಗದೆ ಎಲ್ಲ, ಯಾಕೆಂದ್ರೆ ನಿಮ್ಮನ್ನು ಪ್ರಚೋದನೆ ಮಾಡಲಿಕ್ಕೆ ಬಹಳಷ್ಟು ಇವತ್ತು ವಿಚಾರಗಳಿದೆ. ನಿಮ್ಮನ್ನು ಪ್ರಚೋದನೆ ಮಾಡಲಿಕ್ಕೆ ಬಹಳ ಸುಲಭ ಅಂತೇಳಿ ಬಹಳಷ್ಟು ಜನರಿಗೆ ಇವತ್ತು ಗೊತ್ತಿದೆ. ಅದಕ್ಕೆ ಬೇಕಾಗುವಂಥ ಸಂಶೋಧನೆ ಇವತ್ತು ನಡೀತಾ ಇದೆ. ಹೇಗೆ ಅದನ್ನು ಪ್ರಚೋದನೆ ಮಾಡಬೇಕಂತಲೂ ಕೂಡ ರಿಸರ್ಚ್ ಮಾಡ್ತಾ ಇವತ್ತು ಇರ್ತಾರೆ. ಹಾಗೆ ಯಾರು ಕೂಡ ಯಾವುದೇ ಹಂತದಲ್ಲಿ ನೀವು ಯಾವುದೇ ಪ್ರಚೋದನೆ ಮತ್ತು ಉದ್ರೇಕಗೊಳ್ಳಬಾರದು ಅಂತ ಹೇಳಿ ಇಡೀ ಜಿಲ್ಲೆಯ ಜನತೆಗೆ ನಾನು ಕೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಏನೇ ಇದ್ರೂ ಕೂಡ ನೀವು ಸರ್ಕಾರದ ಮೇಲೆ ವಿಶ್ವಾಸ ಇಡುವಂಥ ಕೆಲಸ ಮಾಡಿ. ನಾನು ನಿಮ್ಗೆ ಹೇಳ್ತೇನೆ, ಸರ್ಕಾರ ಇವತ್ತು ಸಂವಿಧಾನಬದ್ಧವಾಗಿ ಯಾರಿಗಾರಿಗೆಲ್ಲ ಯಾವ ನ್ಯಾಯ ಸಿಗ್ಬೇಕಾ, ಯಾರಿಗಾರಿಗೆಲ್ಲ ತಾರತಮ್ಯ ಆಗಿದೆ ಎಲ್ಲಿ ಅವರಿಗೆ ನ್ಯಾಯ ಸಿಗ್ಬೇಕಾ, ಎಲ್ಲ ತಾರತಮ್ಯ ದ್ವೇಷ ದೂರಿಟ್ಟುಕೊಂಡು ಎಲ್ಲರಿಗೂ ಕೂಡ ನ್ಯಾಯ ಕೊಡುವಂಥ ಸರ್ಕಾರದ ಮಾಡ್ತದೆ ಎಂಬ ವಿಶ್ವಾಸವನ್ನು ಕೆಲಸ ಆಗಬೇಕು. ಅದಕ್ಕಾಗಿ ನಾವೆಲ್ಲ ಮುಂದೆ ನಿಂತುಕೊಂಡು ಹೋಗುವ ಕೆಲಸ ನಾವು ಖಂಡಿತವಾಗಿ ಎಲ್ಲ ಜೊತೆಯಲ್ಲಿ ನಾವಿರುವಂಥ ಮಾಡುವ. ನಾವೆಲ್ಲ ಜಾತಿ, ಎಲ್ಲ ಮತ್ತೆಲ್ಲ ವರ್ಗದವರು ಒಂದು ಸೆಕ್ಯುಲರ್ ಮೈಂಡ್, ಒಂದು ಸಾಮಾಜಿಕ ಚಿಂತನೆ, ಜಾತ್ಯಾತೀತ ತತ್ವದಲ್ಲಿ ಪರಸ್ಪರ ಒಬ್ಬರೊಬ್ಬನು ಪ್ರೀತಿಸುವ ಒಗ್ಗಟ್ಟಾಗಿ ನಿಂತಾಗ ಮಾತ್ರ ಬಹುಶಃ ಇವತ್ತು ನಿಮಗೆ ಶಕ್ತಿ ಬರುವಂಥ ಕೆಲಸ ಇವತ್ತು ಆಗ್ತದೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಇಚ್ಛಿಸ್ತೇನೆ. ಅದಕ್ಕಾಗಿ ಬಹುಶಃ ಇವತ್ತು ಬೇರೆ ಬೇರೆ ರೀತಿಯಿಂದ, ಯಾಕಂದ್ರೆ ಈಗಾಗಲೇ ಬಹುಶಃ ನಾನು ಸಭಾಧ್ಯಕ್ಷ ಆದ ಕಾರಣ ನಾನು ಬಹುಶಃ ಕಾಂಗ್ರೆಸ್ ಪಕ್ಷಕ್ಕೆ ನಾನು ಈಗಾಗಲೇ ರಾಜೀನಾಮೆಯನ್ನು ನೀಡಬೇಕಾಗ್ತದೆ. ಅದು ನಾನು ಈಗಾಗಲೇ ರಾಜೀನಾಮೆಯನ್ನು ನಾನು ಇವತ್ತು ನೀಡಿದ್ದೇನೆ. ನಾನು ಇವತ್ತು ಪಕ್ಷರಹಿತವಾದ ಒಬ್ಬ ಸದಸ್ಯರಾಗಿ ಕೂತ್ಕೊಳ್ಳೋಂಥ ಕೂಡ ಇವತ್ತು ಅವಕಾಶ ಆಗಿ ಸಿಕ್ಕಿದೆ. ಅದು ಎಲ್ಲ ನನ್ನ ಯಾರೇ ಬಂದರೂ ಕೂಡ ಯಾವುದೇ ತಾರತಮ್ಯ ಇಲ್ಲದೆ ನಾವೆಲ್ಲರೂ ಕೂಡ ಮುಂದೆ ತಗೊಂಡು ಹೋಗುವಂಥ ಕೆಲಸ ಖಂಡಿತವಾಗಿ ನಾವು ಇವತ್ತು ಮಾಡುವಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಒಂದು ಅತ್ಯುತ್ತಮವಾದ ಆಡಳಿತ ಜೊತೆಯಲ್ಲಿ ಈ ಒಂದು ಪ್ರದೇಶದ ಎಲ್ಲ ವರ್ಗದ ಬೇರೆ ಬೇರೆ ಜನರಿಗೆ ಮತ್ತು ಈ ಪ್ರದೇಶದ ಅಭಿವೃದ್ಧಿಗೆ ಬೇಕಾಗುವಂಥ ಎಲ್ಲ ಕೆಲಸ ಕಾರ್ಯಗಳ ಬಗ್ಗೆ ನಾವೆಲ್ಲ ಮುಂದೆ ನಿಂತು ನಮ್ಮ ಸಂಪೂರ್ಣವಾದ ಕೆಲಸ ಜವಾಬ್ದಾರಿ ನಾವು ಹಮ್ಮಿಕೊಳ್ಳುವಂತ ಹೇಳಲಿಕ್ಕೆ ಕೂಡ ನಾನು ಇವತ್ತು ಬಯಸುವಂಥದ್ದು. ನಾನು ಶಾಸಕನಾಗಿ ಮಂತ್ರಿ ಆಗಿದ್ದಂಥ ಸಂದರ್ಭದಲ್ಲಿ, ಡೆಪ್ಯೂಟಿ ಲೀಡರ್ ಆಗಿ ಸಂದರ್ಭದಲ್ಲಿ
ಸೆಂಟ್ರಲ್ ಕಮಿಟಿ ಅವ್ರು ಏನು ಕೆಲಸ ಹೇಳಿದಾರ ಅದು ನಾನು ಚಾಚು ತಪ್ಪದೆ ಎಲ್ಲವೂ ಕೂಡ ನಾನು ಮಾಡಿದ್ದೇನೆ ಅಂದರೆ ಅವ್ರಿಗಾಗಿ ಎಲ್ಲ ಸಮುದಾಯಕ್ಕೆ ಹೇಳಿದಂಥ ಕೆಲಸ ಕಾರ್ಯಗಳು. ಮಂಗಳೂರಿನ ಮಾರ್ಕೆಟ್ನ ಫ್ರೂಟ್ ನಮ್ಮ ತರಕಾರಿ ಮಾರ್ಕೆಟನ್ನು ತೆಕ್ಕೊಂಡೋಗಿ ರಾತ್ರಿ ಬೆಳಗ್ಗೆ ಬೈಕಂಬಾಡಿಗೆ ಶಿಫ್ಟ್ ಮಾಡಿದ ಸಂದರ್ಭದಲ್ಲಿ ಅವ್ರಿಗೆಲ್ಲ ಕರೆದುಕೊಂಡು ನೀವು ಉದ್ರೇಕಗೊಳ್ಳಬೇಡಿ, ನೀವು ನಮ್ಮ ಊರಿಗೆ ಬನ್ನಿ ಅಂತ ಹೇಳಿ ಇವತ್ತು ಕಲ್ಲಾಪಿನಲ್ಲಿ ಆ ಲೈಸೆನ್ಸ್ ಮಾಡಲಿಕ್ಕೆ ಹೋರಾಟ ಮಾಡಿ ಅಲ್ಲಿ ಮಾಡಿದ ವಿಚಾರ ಕೂಡ ಇವತ್ತು ಆಗುವಂಥ ಅವಕಾಶ ಇರ್ತಾಯಿತ್ತು. ಮಟನ್ ಅಸೋಸಿಯೇಷನ್ ಅವರು ಬಂದಂಥ ಸಂದರ್ಭದಲ್ಲಿ ಅವ್ರಿಗೇನು ಬೇಕಾ ಬಹುಶಃ ಆ ಒಂದು ಕೆಲಸ ಮಾಡಿಕೊಡೋ ವಿಚಾರ ಕೂಡ ಇವತ್ತು ಆಗಿದೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ನಮ್ಮ ಬೇರೆ ಬೇರೆ ಇವತ್ತು ಸಮಸ್ಯೆ ಶಾಲಾ ಮಕ್ಕಳಿಗೆ ವಿದ್ಯಾರ್ಥಿ ಸಮಸ್ಯೆ ಆದಾಗ ಮುಸ್ಲಿಂ ಎಜುಕೇಷನ್ ಫೆಡರೇಷನ್ ಎಂಬ 118 ಶಾಲಾ ಶಿಕ್ಷಣ ಸಂಸ್ಥೆ ಇರುವಂಥ ಇಡೀ ನಮ್ಮ ಸಂಸ್ಥೆಯವರು ಅವರು ನಮ್ಮ ಸಹಕಾರಕ್ಕೆ ಬಂದಾಗ ಯಾವ ರೀತಿಯ ಸಹಕಾರ ಆಗಿದೆ ಅಂತ ಹೇಳಿ ಆ ಒಂದು ಸಂಘ ಸಂಸ್ಥೆ ಎಲ್ಲರಿಗೂ ಕೂಡ ಇವತ್ತು ಗೊತ್ತಿದೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಸೊ ಯಾರು ನಮ್ಮ ಹತ್ತಿರ ಬಂದಿದ್ದು ಯಾವುದೇ ಜಾತಿಯಲ್ಲಿ, ಯಾವುದೇ ಮತ ಇರಲಿ, ಯಾವುದೇ ವರ್ಗ ಇರಲಿ, ಇನ್ನು ನಮ್ಮಲ್ಲಿ ಯಾವುದೇ ವಿಚಾರ ಯಾವುದೇ ಇರಲಿ, ಯಾರು ನನ್ನ ಹತ್ತಿರ ಬಂದಿದ್ದಾರೆ ಅದು ಕಾನೂನುಬದ್ಧವಾಗಿ ಶಿಸ್ತುಬದ್ಧವಾಗಿದ್ದರೆ ಆ ಎಲ್ಲ ಕೆಲಸವನ್ನು ನಾನು ಧೈರ್ಯವಾಗಿ ಮಾಡಿ ಕೊಟ್ಟಿದೆ ಅಂತ ಹೇಳುವಂಥ ಧೈರ್ಯ ಇವತ್ತು ನಮಗೆ ಇದೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಇನ್ನು ಮುಂದಕ್ಕಾದರೂ ಕೂಡ ಯಾರು ಯಾವುದೇ ಸಂವಿಧಾನಬದ್ಧವಾಗಿರುವಂಥ ಏನು ಕೆಲಸ ಇದೆಯಾ ನಾವು ಖಂಡಿತವಾಗಿ ಮಾಡಿಕೊಳ್ಳೋ ಕೆಲಸ ಖಂಡಿತವಾಗಿ ಎಲ್ಲರಿಗೂ ಕೂಡ ನಾನು ಮಾಡ್ತೇನೆ. ನಾನು ಬಹುಶಃ ನಮ್ಮ ಯುವಕರಿಗೆ ಹೇಳಿದಿಷ್ಟೇ, ಕಾನೂನು ತಪ್ಪಿ ಉದ್ರೇಕಗೊಂಡು ಬಹುಶಃ ಸಂವಿಧಾನ ವಿರುದ್ಧವಾಗಿ ಏನೇ ಕೆಲಸ ಮಾಡಲಿಕ್ಕೆ ದಯವಿಟ್ಟು ಹೋಗಬೇಡಿ. ನಾವು ನಮ್ಮನ್ನು ಸರಿಪಡಿಸದಿದ್ದರೆ ನಾವು ಇನ್ನೊಬ್ಬನ್ನು ಸರಿಪಡಿಸಲಿಕ್ಕೆ ಸಾಧ್ಯವೇ ಇಲ್ಲ ಅಂತ ನಾವು ಇವತ್ತು ಅರ್ಥ ಮಾಡಿಕೊಳ್ಬೇಕು. ನಾವು ಇನ್ನೊಬ್ಬರನ್ನು ಸರಿಪಡಿಸ್ಕೊಳ್ಬೇಕಾದ್ರೆ ನಾವು ಸರಿಯಾದರೆ ಮಾತ್ರ ಅದು ಸಾಧ್ಯ ಅಂತ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಅದಕ್ಕಾಗಿ ನಾನು ಯಾವಾಗಲೊಂದು ಉದಾಹರಣೆ ಕೊಡ್ತಾ ಇದೆ. ಏನಂತ ಹೇಳಿದರೆ, ಒಂದು ಗಂಡ ಮತ್ತು ಹೆಂಡತಿ ಮದುವೆಯಾಗಿ ಒಂದು ಬಾಡಿಗೆ ಮನೆ ಬಂದ್ರಂತೆ. ಈ ಹೆಂಡತಿ ಬೆಳಿಗ್ಗೆ ಬಂದು ಎಲ್ದಂದು ಗಂಡನ ಚಾ ಕುಡಿಯುವಾಗ ನೋಡಿ ಆ ಪಕ್ಕದ ಮನೆಯವರು ಏನು ಸರಿ ಇಲ್ಲ, ಅವರು ಬಟ್ಟೆ ಎಲ್ಲ ವಾಶ್ ಮಾಡಿ ಹಾಕ್ತಾರೆ, ಎಲ್ಲ ಮಣ್ಣು ಹಾಗೇ ಇದೆ, ಅದೇ ಬೆಳಿಗ್ಗೆ ಎದ್ದು ಇದೇ ಕಥೆ ಎಲ್ಲೊಂದು ಹೆಂಡತಿ ಮತ್ತು ಗಂಡನಿಗೆ ಒಂದು ಹೇಳುವಂಥದ್ದು. ಒಂದು ದಿವಸ ಬಟ್ಟೆ ಎಲ್ಲ ಶುಭ್ರ ಬಿಳಿ ಬಿಳಿ ಆಗಿದೆ ಅಂತೇಳಿ ಆವಾಗ ಬಹುಶಃ ಅವ್ರು ಬಂದು ಕೇಳ್ತಾರಂತೆ, ನಾವು ಇಲ್ಲಿ ಮಾತಾಡಿದವ್ರಿಗಂತ ಕೇಳಿರಬೇಕು ಅಥವಾ ಅವ್ರಿಗೆ ಯಾರಾದರೂ ಹೇಳಿರಬೇಕು, ಇವತ್ತು ಬಟ್ಟೆ ಭಾಳಷ್ಟು ಕ್ಲೀನ್ ಆಗಿದೆ, ಭಾಳ ಚಂದವಾಗೆಲ್ಲ ವಾಶ್ ಮಾಡಿ ಹಾಕಿದ್ದಾರೆ ಅಂತೇಳಿ. ಆಗ ಗಂಡ ಹೇಳ್ತಾರಂತೆ, ಅವ್ರಿಗೆ ಯಾರು ಹೇಳಲು ಕೂಡ ಇಲ್ಲ, ನಾವು ಮಾತಾಡೋದು ಕೇಳಲು ಕೂಡ ಇಲ್ಲ. ನಮ್ಮ ಕಿಟಿಯ ಗ್ಲಾಸಲ್ಲಿ ತುಂಬ ಮಣ್ಣಿತ್ತು, ಆ ಮಣ್ಣನ್ನು ನಾನು ಸ್ವಲ್ಪ ಕ್ಲೀನ್ ಮಾಡಿದೆ, ಆಗ ನಮ್ಮ ಕ್ಲೀನ್ ಆಗಿರೋ ಕಾರಣ ಒಂದು ವಿಚಾರ ಇವತ್ತು ಆಗ್ತದೆ ಅಂತೇಳಿ. ಆದರೆ ನಾವು ನಮ್ಮನ್ನು ಆತ್ಮಾವಲೋಕನ ಮಾಡಿಕೊಳ್ಳುವಂಥ ಕೆಲಸ ನಾವು ಇವತ್ತು ಮಾಡಬೇಕಾಗ್ತದೆ. ನಾವು ನಮ್ಮನ್ನು ಆತ್ಮಾವಲೋಕನೆ ನಾವು ಕರೆಕ್ಟಾಗಿಂಥ ಸಂದರ್ಭದಲ್ಲಿ ನಾವು ಮುಂದೆ ಸಂದರ್ಭದಲ್ಲಿ ನಮಗೆ ಸರ್ವರು ಕೂಡ ನಮ್ಮ ಜೊತೆ ಸೇರಿಕೊಂಡು ನಮ್ಮ ಜೊತೆಯಾಗಿ ಕಜ್ಜೆ ಹಾಕ್ತಾರೆಂಬ ಒಂದು ಸಮಾಜ ಆಗ್ಬೇಕಂತ ಕೂಡ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಅದಕ್ಕೆ ನಮ್ಮ ವೇದಿಕೆಯಲ್ಲಿ ಎಲ್ಲರೂ ಕೂಡ ಬಹುಶಃ ನಮ್ಮ ಅದು ಮಸೂದಾಕಿರಲಿ, ನಮ್ಮ ಮೊಯ್ದೀನ್ ಇರಲಿ, ಅದೇ ಅಬ್ದುಲ್ ಕುಂಜ್ ಅವರಿರಲಿ, ಮಮತಾಜ್ ಇರಲಿ, ಕಲ್ಚೂರ್ ಮೋನಾ ಖಾನ್ ಅವರಿರಲಿ, ಬೊತ್ತುಬಾಜರಲ್ಲಿ ಜೀವ ಬಾಕರ್ಲಿ, ಕೋಡಿಜಾವ್ರು ಇದ್ದಾರೆ, ಭಾಷಾಕ್ಕೆ ಎಲ್ಲ ಹಿರಿಯರು ಬಹುಶಃ ಕಾಣುವಂತೆ ಎಲ್ಲರೂ ಕೂಡ ಅವರನ್ನು ಹೊರಗೆ ಬಂದ ತಕ್ಷಣ ಎಲ್ಲರೂ ಕೂಡ ಪ್ರೀತಿಸಿ ಗೌರವ, ಎಲ್ಲ ಜಾತಿ ಎಲ್ಲ ವರ್ಗದವರು ಕೂಡ ಗೌರವ ಕೊಡುವ ವಿಚಾರ ಇವತ್ತು ಆಗ್ತಾಕೆ ಆ ವ್ಯಕ್ತಿತ್ವ ರೂಪಿಸಿಕೊಂಡು ಇವತ್ತು ಬಂದಿದ್ದಾರೆ. ಆ ವ್ಯಕ್ತಿತ್ವವನ್ನು ಎಲ್ಲ ಯುವಜನಾಂಗ ರೂಪಿಸಿಕೊಳ್ಬೇಕಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ದ್ವೇಷದಿಂದ ನಿಮ್ಮ ಮಕ್ಕಳನ್ನು ಕೂಡ ನಿಮಗೆ ಗೆಲ್ಲಲಿಕ್ಕೆ ಸಾಧ್ಯವಿಲ್ಲ. ದ್ವೇಷದಿಂದ ಮಾತಾಡಿದ್ರೆ ನಿಮ್ಮ ಮಕ್ಕಳಿಗೆ ನಿಮ್ಮನ್ನು ಕೇರ್ ಮಾಡೋದಿಲ್ಲ. ಪ್ರೀತಿಯಿಂದ ಮಾತಾಡಿದ್ರೆ ಇಡೀ ಜಗತ್ತನ್ನೇ ಗೆಲ್ಲುವಂಥ ಅವಕಾಶ ನಮಗೆ ಇದೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಭಾವಿಸುವಂಥದ್ದು. ಅದೇ ನಮಗೆ ವಿಶ್ವಪ್ರವಾದಿ ಮೊಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಕೊಟ್ಟಂಥ ಸಂದೇಶ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಅದನ್ನು ಈ ರೀತಿಯ ಎಲ್ಲ ಕೆಲಸ ಕಾರ್ಯ ಮುಂದೆ ನಿಲ್ಲುವಂಥ ಅವಕಾಶ ಆಗುವಂಥ ಖಂಡಿತವಾಗಿ ಆಗಲಿ. ನಾನು ಬಹುಶಃ ಕ್ಷೇತ್ರ ಶಾಸಕನಾಗಿದ್ದುಕೊಂಡು ಇವತ್ತು ಸಭಾಧ್ಯಕ್ಷ ಸ್ಥಾನ ವಹಿಸಿದ ಸಂದರ್ಭದಲ್ಲಿ ಬಹಳಷ್ಟು ಜನರಿಗೆ ಒಂದು ಬೇಡಿಕೆ ಇತ್ತು, ಜನ ಸಂಬಂಧ ಇರುವಂಥ ಸಂಪರ್ಕ ದೂರ ಆಗ್ತದ, ಭೇಟಿಯಾಗಲಿ ಆಗ್ತದ ಇಲ್ವಾ, ಈ ಎಲ್ಲ ಬಹಳಷ್ಟು ಚರ್ಚೆ ಇರುವಂಥ ಅವಕಾಶ ಆಯಿತು. ಅದಕ್ಕೆ ನಾನೆಲ್ಲ ನನ್ನ ಕ್ಷೇತ್ರದ ಮತದಾರರಿಗೆ ನನ್ನ ಜಿಲ್ಲೆಯವರಿಗೆ ನಾನು ಇವತ್ತು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ, ನಾನು ಇವತ್ತು ಮುಂದಿನ ಯಾವುದೇ ಹುದ್ದೆಗೆ ಹೋದರೂ ಕೂಡ ನಮ್ಮ ರಾಜ್ಯದ ಇನ್ನಷ್ಟು ಬೇರೆ ಬೇರೆ ದೊಡ್ಡ ಹುದ್ದೆ ಹೋದರೂ ಕೂಡ ನನ್ನ ಕ್ಷೇತ್ರದವರಿಗೆ, ನನ್ನ ಜಿಲ್ಲೆಯವರಿಗೆ ನಾನು UT ಕಾದರಲ್ಲದೆ ನನ್ನ ಯಾವುದೇ ಹುದ್ದೆ ಕೂಡ ಇಲ್ಲ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ನಮ್ಮ ಜನಸಾಮಾನ್ಯ ಜೊತೆ ನಮ್ಮ ನಿಕಟವಾದ ಸಂಬಂಧ ಏನಿದೆ ಅದು ಶಾಶ್ವತವಾಗಿ ಮುಂದುವರಿಯುವ ಅವಕಾಶ. ಏನಾದೊಂದು ಕಾಲಘಟ್ಟ ಬಂದು ನಿಮಗೆ ಜನರ ಮಧ್ಯದಿಂದ ನಿಕಟ ಸಂಪರ್ಕ ಬೇಕಾ ಅಥವಾ ಹುದ್ದೆ ಬೇಕೆಂಬ ಕಾಲಘಟ್ಟಕ್ಕೆ ಬಂದರೆ ನನ್ನ ಹುದ್ದೆಯನ್ನು ತ್ಯಜಿಸಿ ನನಗೆ ಜನರ ನಿಕಟವಾದ ಸಂಪರ್ಕ ನನಗೆ ಅತ್ಯಗತ್ಯದಲ್ಲಿ ಜನರ ಜೊತೆ ಇರುವಂಥ ಕೆಲಸವನ್ನು ಮಾಡ್ತಾ ಅಂತ ಹೇಳಲಿಕ್ಕೆ ನಾನು ಇವತ್ತು ಅದು ನಮಗೆ ಮುಖ್ಯವಾಗಿ ಒಂದು ವಿಚಾರ. ಆದ ಕಾರಣ ತಾವೆಲ್ಲರೂ ಕೂಡ ಇವತ್ತು
ನಿಮ್ಮ ಪ್ರದೇಶದಲ್ಲಿ ಒಂದು ಉತ್ತಮ ಸಮಾಜ ನಿರ್ಮಾಣ ಮಾಡಲಿಕ್ಕೆ ಏನೆಲ್ಲ ಸಾಧ್ಯ ಬೇಕಾ ಆ ಇರುವಂಥ ಎಲ್ಲ ವಿಚಾರ ಹಮ್ಮಿಕೊಳ್ಳುವಂಥ ಅವಕಾಶ ಮಾಡುವ, ನಾವೆಲ್ಲರೂ ಕೂಡ ಸಮಾನತೆ, ಪ್ರೀತಿ, ವಿಶ್ವಾಸ ಮುಂದೆ ಹೋಗುವಂಥ ಅವಕಾಶ ಕಲ್ಪಿಸುವಂಥ ವ್ಯವಸ್ಥೆ ಮಾಡುವ, ಎಲ್ಲರ ಜೊತೆ ವಿಶ್ವಾಸ ಇಟ್ಟುಕೊಂಡು ಮುಂದೆ ಹೋಗುವಂಥ ಅವಕಾಶ ಆಗುವಂಥದ್ದು. ಅದಕ್ಕೆ ಚುನಾವಣಾ ಸಂದರ್ಭದಲ್ಲಿ ಸಣ್ಣ ಪುಟ್ಟ ವಿಚಾರ ಬೇರೆ ಬೇರೆ ಅದನ್ನೆಲ್ಲ ನಾವು ಬದಿಗಿಟ್ಟು ಪ್ರೀತಿಯ ಸೋದರ ಸಮಾಜ ನಿರ್ಮಾಣ ಮಾಡಿಕೊಂಡು ನಾವು ಉತ್ತಮವಾದ ಜೀವನ ಸಾಗುವ ಅವಕಾಶ ನಮಗೆಲ್ಲರ ಮತ್ತು ಅಗತ್ಯತೆ ಇದೆ. ಅಗತ್ಯ ಯಾರಿಗಿದೆ? ಅದು ನಮಗೆ ಮತ್ತು ನಿಮಗೆ ಅಗತ್ಯ ಅಲ್ಲ. ನಮಗೆ ಮತ್ತು ನಿಮಗೆ ಅಗತ್ಯವಾಗಿ ನಾವು ಸೌಹಾರ್ದ ಇರಬೇಕಂದಲ್ಲ. ಇನ್ನು ಹುಟ್ಟಿ ಬರಲಿಕ್ಕೆ ಕೋಟ್ಯಾಂತರ ಸಣ್ಣ ಮಕ್ಕಳಿದ್ದಾರೆ ಮತ್ತು ಇನ್ನು ಹುಟ್ಟಿ ಬರಲಿಕ್ಕೆ ಬಹಳಷ್ಟು ಮಕ್ಕಳಿದ್ದಾರೆ. ಅವ್ರಿಗೆ ಉತ್ತಮವಾದ ಸಮಾಜ ನಿರ್ಮಾಣ ಮಾಡಿಕೊಡೋ ಜವಾಬ್ದಾರಿ ಅದು ನಿಮ್ಮ ಜವಾಬ್ದಾರಿ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಅವರಿಗಾಗಿ ನಾವು ಸಂತೋಷ ಮತ್ತು ಸಾಮರಸ್ಯದ ಸಮಾಜ ಬದುಕು ಕಟ್ಟುವಂಥ ಕೆಲಸ ಇವತ್ತು ಆಗ್ಬೇಕಂತ ಹೇಳಲಿಕ್ಕೆ ನಾನು ಇವತ್ತು ಇಚ್ಛಿಸುವಂಥದ್ದು. ಅದೇ ರೀತಿ ಬಹುಶಃ ನಮ್ಮ ಎಲ್ಲ ವಿದ್ಯಾರ್ಥಿ ಪ್ರತಿಭಾವಂತ ವಿದ್ಯಾರ್ಥಿ ಇದ್ದೀರಿ, ನಿಮ್ಮದು ಸ್ಕಾಲರ್ಶಿಪ್ ಇದೆ. ಎಲ್ಲರ ಪರವಾಗಿ ನಾನು ನಿಮಗೆ ಶುಭಾಶಯ ಸಲ್ಲಿಸ್ತೇನೆ. ನಿಮಗೆ ಕಲಿಸಿದಂಥ ತಂದೆ ತಾಯಂದಿರಿಗೂ ನಾನು ಶುಭಾಶಯ ನಾನು ಇವತ್ತು ಸಲ್ಲಿಸುವಂಥದ್ದು. ನಾನು ನಮ್ಮ ವಿದ್ಯಾರ್ಥಿ ಹೇಳೋದು ಇಷ್ಟೇ, ಬಡತನದಲ್ಲಿ ಹುಟ್ಟಬಹುದು, ನೀವು ಬಡತನದಲ್ಲಿ ಸಾಯ್ಬೇಕಂತ ಎಲ್ಲಿಯೂ ಕೂಡ ನೀವು ಹೇಳಿಲ್ಲ. ನಿಮ್ಮ ಬಡತನ ಕಷ್ಟವನ್ನು ದೂರ ಮಾಡಿ ಬಹುಶಃ ನಿಮ್ಮ ತಂದೆ ತಾಯಂದಿರಿಗೆ ಒಂದು ವಯಸ್ಸಿನ ಕಾಲದಲ್ಲಿ ನೆಮ್ಮದಿಯ ಜೀವನ ಮತ್ತೆ ನಿಮಗೆ ಒಂದು ಸ್ವಾಭಿಮಾನದ ಬದುಕು ಇವತ್ತು ಇರಬೇಕಾದ್ರೆ ಅದು ಶೈಕ್ಷಣಿಕ ಕ್ಷೇತ್ರ ಮಾತ್ರ ಸಾಧ್ಯ ಅಂತ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಅದರ ಧಾರ್ಮಿಕ ಮತ್ತು ಲೌಕಿಕ ಶಿಕ್ಷಣ ಮುಖಾಂತರ ತಾವು ಅತ್ಯಂತ ದೊಡ್ಡ ಸ್ಥಾನಕ್ಕೆ ಹೋಗುವಂಥ ಅವಕಾಶ ಆಗಬೇಕು. ಇವತ್ತಿನ ಪ್ರತಿಭಾ ಪುರಸ್ಕಾರದಲ್ಲಿ ಬಹುಶಃ ಒಂದು ಸೋದರ ಪೈಲಟ್ ಆಗಿ ಬಹುಶಃ ಎದ್ದು ನಿಂತದ್ದು ಕೂಡ ಅತ್ಯಂತ ಸಂತೋಷ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸುವಂಥ ಎಲ್ಲರೂ ಕೂಡ ಸಂತೋಷ ಪಡುವಂಥ. ಆದ ಕಾರಣ ಈ ಎಲ್ಲ ಕಾರ್ಯ ಅತ್ಯುತ್ತಮವಾಗಿ ಮುಂದೆ ಹೋಗುವಂಥ ಅವಕಾಶ ಆಗಲಿ. ನಿಮ್ಮ ಪ್ರೀತಿ ಇವತ್ತು ನಮ್ಮ ಈ ಒಂದು ಕೆಲಸ ಕಾರ್ಯಗಳಲ್ಲಿ ಬೇರೆ ಬೇರೆ ಕೆಲಸ ಇದ್ದು ನಮಗೆ ಬಹುಶಃ ಬೇರೆ ಬೇರೆ ಸಮಯ ಅವಕಾಶ ಇಲ್ಲದರೂ ಕೂಡ ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ನಮ್ಮನ್ನು ಇನ್ನಷ್ಟು ಜಾಸ್ತಿ ಕೆಲಸ ಮಾಡಲಿಕ್ಕೆ ನಮಗೆ ದೊಡ್ಡ ಮಟ್ಟದ ಪ್ರೇರಣೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸುವಂಥದ್ದು. ಆದ ಕಾರಣ ನಿಮ್ಗೆಲ್ಲರಿಗೂ ನನ್ನ ವಿಶೇಷ ಅಭಿನಂದನೆ ಶುಭಾಶಯ ಸಲ್ಲಿಸಿಕೊಳ್ಳುತ್ತಾ ನಾವು ಇವತ್ತು ಸೆಂಟ್ರಲ್ ಮುಸ್ಲಿಂ ಕಮಿಟಿ ಇವತ್ತು ನೇತೃತ್ವ ವಹಿಸಿಕೊಂಡು ಎಲ್ಲ ಜಾತಿ ಎಲ್ಲ ಮತ್ತೆಲ್ಲ ವರ್ಗದವರು ಜೊತೆಯಾಗಿ ನಾವು ನಿಂತುಕೊಂಡು ಜೊತೆಗೆ ಮುಂದೆ ಹೋಗಿ ಸೌಹಾರ್ದತೆಯ ಸಾಮರಸ್ಯ ಸೋದರತೆ ಬದುಕಿಗೆ ಮತ್ತೊಂದು ಬಂಧುತ್ವದ ಒಂದು ಯೋಜನೆಗೆ ಅದು ಸೆಂಟ್ರಲ್ ಕಮಿಟಿಯವರು ಮುಂದೆ ನಿಂತು ಕೆಲಸ ಕಾರ್ಯಗಳು ಆಗುವಂಥ ಅವಕಾಶ ಆಗಲಿ. ನಾವೆಲ್ಲರೂ ಅದರ ಕೈ ಜೋಡಿಸಿಕೊಂಡು ಮುಂದೆ ಹೋಗುವ. ನಾವು ಮುಂದೆ ಹೋಗುವ ಸಂದರ್ಭದಲ್ಲಿ ಯಾರು ಹಿಂದೆ ಉಳಿದಿದ್ದಾರೆ ಅವರ ಕೈ ಹಿಡಿದು ಮುಂದೆ ತಗೊಂಡ ಜವಾಬ್ದಾರಿ ನಾವೆಲ್ಲ ಇವತ್ತು ಹಮ್ಮಿಕೊಳ್ಳುವಂತ ನಾನು ಇವತ್ತು ಕೇಳಿಕೊಳ್ಳುತ್ತಾ ಖಂಡಿತವಾಗಿಯೂ ಇವತ್ತು ಏನೆಲ್ಲ ಸಂತೋಷ ಗೌರವ ಇದೆಯಾ ಈ ಒಂದು ಹುದ್ದೆಯಿಂದ ನನ್ನ ಸಮುದಾಯಕ್ಕೆ, ನಮ್ಮ ಸಮಾಜಕ್ಕೆ, ನನ್ನ ಕ್ಷೇತ್ರಕ್ಕೆ ಕೀರ್ತಿಯನ್ನು ಹೆಚ್ಚುವಂತ ಕೆಲಸ ಅಲ್ಲದೆ ಈ ಕೀರ್ತಿಗೆ ಧಕ್ಕೆ ಬರೋದು ಯಾವುದೇ ಕೆಲಸ ಮಾಡುವುದಿಲ್ಲ ಅಂತ ಹೇಳಿಕೊಳ್ಳುತ್ತಾನೆ. ನಾನು ಮಾತು ಮುಗಿಸ್ತೀನಿ. ಜೈ ಹಿಂದ್. ಅಸ್ಲಾಂ ವಲೈಕುಂ ರಹಮತುಲ್ಲಾಹಿ ಬರ್ಕಾತ್. ಇಂತೆಲ್ಲ ನನ್ನ ಸೋದರರಿಗೆ ನಮಸ್ಕಾರಗಳು.